ಬಂಟ್ವಾಳ ತಾಲೂಕಿನ ಪಣೋಲಿ ಬೈಲು ಕಲ್ಲುರ್ಟಿ ಕ್ಷೇತ್ರಕ್ಕೆ ಕನ್ನಡದ ಜನಪ್ರಿಯ ನಟ ಶಶಿಕುಮಾರ್ ಅವರು ಭೇಟಿ ನೀಡಿದ್ದಾರೆ. ಶಶಿಕುಮಾರ್ ಅವರು ಪಣೋಲಿ ಬೈಲು ಕ್ಷೇತ್ರದಲ್ಲಿ ಕಲ್ಲುರ್ಟಿ ದೈವದ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ಕಳೆದ 10 ವರ್ಷಗಳ ಹಿಂದೆ ಅವರು ಪಣೋಲಿ ಬೈಲು ಕ್ಷೇತ್ರಕ್ಕೆ ಹರಕೆಯನ್ನು ಹೊತ್ತಿದ್ರು. ಆ ಹರಕೆಯನ್ನು ಇದೀಗ ಬಂದು ತೀರಿಸಿದ್ದಾರೆ. ಫೋಟೋಗ್ರಾಫರ್ 10 ವರ್ಷ 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 10 ವರ್ಷ
ನಾವು ಶೂಟಿಂಗ್ ಹೋಗಿದ್ದೆ ಇದು ದೇವಸ್ಥಾನ ಇದು ಬಂದ್ರೆ